ಮಾನಸಿಕ ಅಸ್ವಸ್ಥನೋರ್ವ ಗುದ್ದಲಿಯಿಂದ ಹೊಡೆದು ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿ ಪರಾರಿಯಾದ ಘಟನೆ ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಗ್ರಾಮದಲ್ಲಿ ನಡೆದಿದೆ. ಮೂಲಪ್ಪ ಸೋಮನಮರಡಿ ಕೊಲೆಯಾದ ವ್ಯಕ್ತಿ ಆರೋಪಿ ಮೌನೇಶ್ ಗುದ್ದಲಿ ಹಿಡಿದು ಜನರನ್ನ ಹೆದರಿಸಿಕೊಂಡು ಗ್ರಾಮದಲ್ಲಿ ಓಡಾಡ್ತಾ ಇದ್ದ. ಗುದ್ದಲಿ ಹಿಡ್ಕೊಂಡು ಓಡಾಡುವ ವಿಚಾರಕ್ಕೆ ಮಾತಿನ ಚಕಮಕಿ ಬೆಳೆದು ಜಗಳವಾಗಿ ಕೊಲೆ ನಡೆದಿದೆ. ಗುದ್ದಲಿಯಿಂದ ಬಲವಾಗಿ ತಲೆಗೆ ಹೊಡೆದ ಪರಿಣಾಮವಾಗಿ ರಕ್ತಸ್ರಾವವಾಗಿ ಮೂಲಪ್ಪ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಆರೋಪಿ ಮೌನೇಶ್ ಈ ಹಿಂದೆ ಗ್ರಾಮದ 4 ಬಡವಗಳಿಗೆ ಬೆಂಕಿ ಹಚ್ಚಿ ಅವಾಂತರ ಸೃಷ್ಟಿಸಿದ್ದ. ಗ್ರಾಮದಲ್ಲಿ ಗುದ್ದಲಿ ಹಿಡ್ಕೊಂಡು ಓಡಾಡಿ ಜನರಿಗೆ ಭಯ ಹುಟ್ಟಿಸ್ತಾ ಇದ್ದ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಕವಿತಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.